ಉಡುಪಿಯ ಶಿರೂರು ಮಠಕ್ಕೆ ಪೀಠಾಧಿಪತಿಯಾಗಿ ಅಪ್ರಾಪ್ತರನ್ನು ನೇಮಕ ಮಾಡಿರುವುದನ್ನು ಪ್ರಶ್ನಿಸಿ ಪಿ ಲಾತವ್ಯಾಚಾರ್ಯ ಸೇರಿ ಮತ್ತಿತರರು ಸಲ್ಲಿಸಿದ್ದ ಪಿಐಎಲ್ ವಿಚಾರಣೆ ಬುಧವಾರ ನಡೆದಿದೆ. ವಾದ ಆಲಿಸಿದ ನ್ಯಾಯಪೀಠ ವಿಚಾರಣೆಯನ್ನು ಮುಂದಿನ ವಾರಕ್ಕೆ ಮುಂದೂಡಿದೆ. ಶಿರೂರು ಮಠದ ಲಕ್ಷ್ಮೀವರ ತೀರ್ಥರು ನಿಧನರಾದ ಬಳಿಕ ಅರ್ಜಿದಾರರು ಸೇರಿದಂತೆ ಮಠದ ಭಕ್ತರು ಸೇರಿ ಸಮಿತಿ ರಚಿಸಿ ಮಾಧ್ವ ಪರಂಪರೆಯನ್ನು ಪಾಲಿಸಿಕೊಂಡು ಆಡಳಿತ ನಿರ್ವಹಿಸುತ್ತಿದ್ದರು. ಆದರೆ ಈ ಕುರಿತು ಯಾವುದೇ ಅಧಿಕಾರ ಹೊಂದಿರದ ಸೋದೆ ಮಠದ ಯತಿಗಳು 16 ವರ್ಷದ ಅಪ್ರಾಪ್ತ ಬಾಲಕ ಅನಿರುದ್ಧ ಸರಳತಾಯನನ್ನು ನೇಮಕ ಮಾಡಿರುವುದು ಕಾನೂನು ಬಾಹಿರ ಕ್ರಮ ಎಂದು ಅರ್ಜಿಯಲ್ಲಿ ದೂರಲಾಗಿದೆ. ಲಾಸ್ಟ್ ಒನ್